15ನೇ ವರ್ಷದ ನುಡಿಸಿರಿಗೆ ಪೂರಕವಾಗಿ 2ನೇ ವರ್ಷದಲ್ಲಿ ಬೆಳೆಸಿರುವ ತರಕಾರಿ ಮತ್ತು ಪುಷ್ಪ ಕೃಷಿಯು ಮೈತುಂಬಿಕೊಂಡು ನಿಂತು ಎಲ್ಲರನ್ನ ಕೃಷಿ ಸಿರಿಗೆ ಕೈಬೀಸಿ ಕರೆಯುತ್ತಿದೆ. ಸಂಸ್ಕೃತಿ, ಸೃಜನಶೀಲತೆಯ ಶಿಕ್ಷಣಕ್ಕೆ ಹೆಸರಾದ ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ನುಡಿಸಿರಿಯ ರೂವಾರಿ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಸದಾ ಏನಾದರೊಂದು ಹೊಸ ಪ್ರಯೋಗಗಳನ್ನ ಮಾಡುತ್ತಲೇ ಬರ್ತಿದ್ದಾರೆ. ಅದರಂತೆ ಕಳೆದ 15 ವರ್ಷಗಳಿಂದ ಅವರು ನಡೆಸಿಕೊಂಡು ಬರುತ್ತಿರುವ ಮಾದರಿ ಸಮ್ಮೇಳನ ನುಡಿಸಿರಿಯಲ್ಲಿ ಕೃಷಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ 100 ಎಕರೆ ವಿಸ್ತರಿಸಿರುವ ತಮ್ಮ ಶಿಕ್ಷಣ ಸಂಸ್ಥೆಗಳ ಆವರಣದ ವಿದ್ಯಾಗಿರಿಯಲ್ಲಿ ಕಳೆದ ವರ್ಷದಿಂದ 3 ಎಕರೆ ಸ್ಥಳದಲ್ಲಿ ವಿವಿಧ ತರಕಾರಿ ಹಾಗೂ ಹೂವಿನ ಗಿಡಗಳನ್ನ ಬೆಳೆಸುತ್ತಿದ್ದು, ಇದೀಗ ಈ ವರ್ಷವೂ ತರಕಾರಿ ಗಿಡಗಳು ತಮ್ಮ ಫಸಲನ್ನ ಮೈತುಂಬಿಕೊಂಡು ಕೃಷಿ ಸಿರಿಯ ಘನತೆಯನ್ನ ಹೆಚ್ಚಿಸಿದೆ. ನುಡಿಸಿರಿ ಕೇವಲ ಸಾಹಿತ್ಯ, ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಮಾತ್ರ ಸೀಮಿತಗೊಳ್ಳಬಾರದು. ನಾಡು ನುಡಿ ಸಮ್ಮೇಳನಗಳು ನಾಡು ನುಡಿಗೆ, ವಿಶೇಷವಾಗಿ ನಾಡಿಗೆ ಅನ್ನದಾತರಾಗಿರುವ ರೈತರಿಗೆ ಆತ್ಮವಿಶ್ವಾಸ ನೀಡುವಂತಾಗಬೇಕು ಹಾಗೂ ಮುಖ್ಯವಾಗಿ ಯುವ ಜನತೆಗೆ ನಮ್ಮ ಮಣ್ಣಿನ ನೆಲದ ಶ್ರೀಮಂತಿಕೆಯ ಸ್ಫೂರ್ತಿ ನೀಡುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ತರಕಾರಿ ಮತ್ತು ಪುಷ್ಪ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಇದೀಗ ಆಳ್ವಾಸ್ ಕೃಷಿ ಸಿರಿ ರಂಗೇರಿದೆ. ಆಸಕ್ತಿ ಮತ್ತು ಕಾಳಜಿಯ ಜೊತೆಯಾಗಿ ಬೆರೆತರೆ ಓರ್ವ ರೈತ ಕೃಷಿಯಲ್ಲಿ ಹೆಚ್ಚಿನ ಲಾಭಾಂಶವನ್ನ ಗಳಿಸಲು ಸಾಧ್ಯವಿದೆ ಎಂಬುದನ್ನ ಬರೀ 2.5 ತಿಂಗಳ ಪರಿಶ್ರಮದಿಂದ ನಳನಳಿಸುತ್ತಿರುವ ತರಕಾರಿಗಳೇ ಸಾಕ್ಷಿಯಾಗಿ ಹೇಳುತ್ತಿವೆ. ಈ ಕೃಷಿಯಲ್ಲಿ 4 ಬಗೆಯ ಸೋರೆಕಾಯಿ, ಹೀರೆಕಾಯಿ, 6 ಬಗೆಯ ಕುಂಬಳಕಾಯಿ, 3 ರೀತಿಯ ಬೆಂಡೆ, 5 ಬಗೆಯ ತೊಂಡೆ, 4 ವಿಧದ ಅಳಸಂಡೆ, 2 ಬಗೆಯ ಪಡುವಳಕಾಯಿ, 4 ಬಗೆಯ ಹಾಗಲಕಾಯಿ, 6 ವಿಧದ ಸೌತೆ, 8 ವಿಧದ ಬದನೆ, 7 ಬಗೆಯ ಮೆಣಸು, 3 ಬಗೆಯ ಜೋಳ, 3 ಬಗೆಯ ಚೀನಿಕಾಯಿ, ಪಡುವಳಕಾಯಿ, 2 ವಿಧದ ಅನಾನಸು, 2 ರೀತಿಯ ಸೂರ್ಯಕಾಂತಿ, ಕಾಲಿಫ್ಲವರ್, 2 ರೀತಿಯ ಕಲ್ಲಂಗಡಿ ಈ ಭಾಗದಲ್ಲಿ ಬೆಳೆಯಲಾಗುವುದು ಎಂದ ನೀರುಳ್ಳಿಯ ಜೊತೆಗೆ ಚೆಂಡು ಹೂಗಳ ವೈವಿಧ್ಯ, ವಿದೇಶಿ ಆಹಾರ ಸಸ್ಯಗಳ ಲೆಟ್ಸ್, ಬ್ರೂಕೋಲಿ, ಇನ್ನಷ್ಟು ಮತ್ತಷ್ಟು 90ಕ್ಕೂ ಮಿಕ್ಕಿದ ತರಕಾರಿ, ಹಣ್ಣು ಹಂಪಲುಗಳೆಲ್ಲವೂ ಮೈತುಂಬಿಕೊಂಡು ಕೃಷಿಕರನ್ನ ಸೆಳೆಯುತ್ತಿವೆ. ಎರಡು 2013ರಲ್ಲಿ ವಿಶ್ವ ನುಡಿಸಿರಿ ವಿರಾಸತ್ ನಡೆಸಿದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಜ್ಯ ಮಟ್ಟದ ಕೃಷಿ ಮೇಳದೊಂದಿಗೆ ಕೃಷಿ ಸಿರಿ ನಡೆಸಿದ್ದ ಡಾಕ್ಟರ್ ಆಳ್ವರು ಬಳಿಕ ಇಲ್ಲಿ ಭತ್ತ ಬೆಳೆಸಿದ್ದಾರೆ, ಜೊತೆಗೆ ಕಂಬಳ ನಡೆಸಿದ್ದಾರೆ. ನಿರಂತರ ಕೃಷಿ ಸಿರಿಯ ಮೂಲಕ ತಮ್ಮ ಶಿಕ್ಷಣ ಸಂಸ್ಥೆಗಳ ಆವರಣದ 6 ಎಕರೆ ಸ್ಥಳದಲ್ಲಿ ನಿರಂತರ ನುಡಿಸಿರಿಯ ಜೊತೆಗೆ ಕೃಷಿ ಸಂಸ್ಕೃತಿಯನ್ನ ಪರಿಚಯಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಕೃಷಿಕರ ಬದುಕು, ಕೃಷಿ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳಬೇಕಾದವರು, ಮುಂದಿನ ಪೀಳಿಗೆಗೆ ಆಹಾರ ಸಂಸ್ಕೃತಿಯ ಪರಿಚಯ ನೀಡಬಯಸುವವರು ಈ ಕೃಷಿ ಆವರಣದ ಬದುಕನ್ನ ಆಸ್ವಾದಿಸಲೇಬೇಕಾಗುವುದು ಅಗತ್ಯ ಮಾತ್ರವಲ್ಲ, ಅನಿವಾರ್ಯವೂ ಹೌದು. ಪ್ರೇಮಶ್ರೀ, V4 News 24/7 ಮೂಡಬಿದ್ರೆ.